ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಯಿ ಕಡಿತ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ವಿಚಾರ ಜಿಲ್ಲೆಯಲ್ಲಿ 5 ತಿಂಗಳಿನಲ್ಲಿ ನಾವು ಗಮನಿಸಬಹುದು 13,668 ಮಂದಿಗೆ ನಾಯಿ ಕಚ್ಚಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಾಯಿ ಕಡಿತ ಪ್ರಕರಣ ಮಂಗಳೂರಿನಲ್ಲೇ ಜಾಸ್ತಿ ಇದೆ, ಅಂದರೆ ಮಂಗಳೂರು ನಗರದಲ್ಲೇ ಜಾಸ್ತಿ ಇದೆ. 2026 ಜನವರಿಯಿಂದ ಮೇ ತಿಂಗಳವರೆಗೆ ಮಂಗಳೂರಿನಲ್ಲಿ 5,562 ಮಂದಿಗೆ ನಾಯಿ ಕಚ್ಚಿದೆ. ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿರುವುದಕ್ಕೆ ಸಾರ್ವಜನಿಕರು ನಗರ ಸೇರಿದಂತೆ ಗ್ರಾಮಾಂತರ ಭಾಗದಲ್ಲಿ ಪ್ರಮುಖವಾಗಿ ನಾಯಿ ಮರಿಗಳನ್ನು ಸಾಕದೆ ಬೀದಿಗೆ ಬಿಡುವಂಥದ್ದು ಕಂಡುಬರ್ತಾ ಇದೆ. ಅಂಕಿಅಂಶಗಳ ಪ್ರಕಾರ ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ 50,000ಕ್ಕೂ ಅಧಿಕ ಬೀದಿ ನಾಯಿಗಳು ಇವೆ. ನಗರದ ವಿವಿಧೆಡೆ ಬೀದಿ ನಾಯಿಗಳ ಹಾವಳಿಯಿಂದಾಗಿ ವಾಹನ ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಹಿಂಡು ಹಿಂಡಾಗಿ ನಾಯಿಗಳು ಅಡ್ಡಾದಿಡ್ಡಿ ಓಡಾಡ್ತಾ ಇರುವುದರಿಂದ ಮಾರುಕಟ್ಟೆಗಳು, ವೃತ್ತ ಸಮಾರಂಭ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಸಣ್ಣ ಪುಟ್ಟ ಮಕ್ಕಳು ಓಡಾಡುವಂಥದ್ದು ಕೂಡ ಕಷ್ಟಕರ ಆಗಿದೆ, ಅಪಾಯ ಇರುವಂಥದ್ದು. ಬೀದಿ ನಾಯಿಗಳು ಅಟ್ಟಿಸಿಕೊಂಡು ಬರುವುದರಿಂದ ದ್ವಿಚಕ್ರ ಸವಾರರು, ಸ್ಥಳೀಯರು ಬಿದ್ದು ಗಾಯಗೊಂಡಿರುವಂತಹ ಪ್ರಕರಣಗಳು ಕೂಡ ವರದಿಯಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ ಚಿಕಿತ್ಸೆ ಪಡೆದುಕೊಳ್ಳುವ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಮಾಹಿತಿ ಇದೆ. ವ್ಯಾಕ್ಸಿನೇಷನ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಹೆಚ್ಚಾಗಿರುವುದರಿಂದ ಸಾವಿನ ಸಂಖ್ಯೆ ಕಮ್ಮಿ ಇದೆ. ರಾಷ್ಟ್ರೀಯ ರೇಬೀಸ್ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿ ನೀಡಲಾಗ್ತಾ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಕಳೆದ ವರ್ಷ ಬೀದಿ ನಾಯಿಗಳ ಸಮೀಕ್ಷೆ ಮಾಡಲಾಗಿದ್ದು, ಅದರಡಿಯ ಪ್ರಕಾರ ನಗರದ 60 ವಾರ್ಡ್ಗಳಲ್ಲಿ 53,384 ಬೀದಿ ನಾಯಿಗಳು ಪತ್ತೆಯಾಗಿವೆ. ಫೆಬ್ರವರಿಯಲ್ಲಿ ಮಾರ್ಚ್ನಲ್ಲಿ ಅತಿ ಹೆಚ್ಚು 3,103 ಮತ್ತು ಮಾರ್ಚ್ನಲ್ಲಿ 103 ಅತಿ ಕಡಿಮೆ ಬೀದಿ ನಾಯಿಗಳು ಪತ್ತೆಯಾಗಿದೆ. 2026 ಜನವರಿಯಿಂದ ಮೇವರೆಗೆ ತಾಲೂಕುವಾರು ನಾಯಿ ಕಡಿತ ಪ್ರಕರಣ ಲೆಕ್ಕ ಮಾಡಿದರೆ ಮಂಗಳೂರು ಭಾಗದಲ್ಲಿ 5,562, ಬಂಟ್ವಾಳದಲ್ಲಿ 2,404, ಬೆಳ್ತಂಗಡಿ 1,823, ಪುತ್ತೂರು 2,487 ಮತ್ತು ಸುಳ್ಯದಲ್ಲಿ 1,392. ಒಟ್ಟು 13,688 ಪ್ರಕರಣ ದಾಖಲಾಗಿದೆ.